നൽകി ജീവനേകി കാത്തുവച്ച സാന്ത്വനം വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂമി ധീരരായി നമ്മളൊത്തു ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟು ಅಷ್ಟರವರೆಗೆ ತಾಳ್ಮೆಯಿಂದ ಇದ್ದುಕೊಂಡಿರತಕ್ಕಂಥ ಒಬ್ಬ ನಾಯಕ ಈ ಜಿಲ್ಲೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಾಯಕ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಯುಟಿ ಖಾದರ್ ಅನ್ನೋದನ್ನು ನಾವು ಮರೆಯಬಾರದು. ಹಾಗಾಗಿ ಬಂಧುಗಳೇ, ಇನ್ನು ಕೆಲವೇ ಕ್ಷಣದಲ್ಲಿ ಅವರಿಗೆ ಹೇಳಿದ್ದಾರೆ, ಎಲ್ಲರೂ ಕೂಡ ಈ ಸಭೆಯನ್ನು ಚಂದ ಕಾಣಿಸಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡೋದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಡವರಿಗಾಗಿ ಈಗ ಉಲ್ಲಾಲ ದರ್ಗಾ ತಲುಪಿಸಿದ್ದಾರೆ. ಉಲ್ಲಾಲ ದರ್ಗದ ಭೇಟಿಯ ನಂತರ ನೇರವಾಗಿ ಈ ಜಾಗಕ್ಕೆ ಆಗಮಿಸ್ತಾ ಇದ್ದಾರೆ. ದೂರ ದೂರ ನಿಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬಗಳು ಈ ಒಂದು ಜಾಗಕ್ಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಆದಷ್ಟು ಬೇಗ ಕೇವಲ 3 ಗಂಟೆಗೆ ಕೊಡವ ಕ್ಷೇತ್ರದ ಶಾಸಕರಾಗಿ, ದೇಶದಲ್ಲಿ ನಂಬರ್ 1 ಶಾಸಕರಾಗಿ ಈ ದೇಶದಲ್ಲಿ ಪ್ರತಿದಿನ ಸನ್ಮಾನ್ಯ ಯುಟಿ ಖಾದರ್ಗಾಗಿ ಕೇವಲ 19 ದಿವಸದ ಉಳಿಕೆಯಾಗಿದೆ. ದಯವಿಟ್ಟು ನಮ್ಮ ದೂರ ದೂರ ನಿಂತ ನಾಯಕ ಪವಿತ್ರವಾದ ರಂಜಾನ್ 29ನೇ ರಂಜಾನ್, ಹಾಗಾಗಿ ಎಲ್ಲರೂ ಅವರವರ ಕೆಲಸಕ್ಕೆ ಹೋಗುವಂತ ಸಂದರ್ಭ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ನಿಮಗೆ ಮುಡಿಪುರ ಬ್ಲಾಕ್ ಹಾಗೂ ಉಲ್ಲಾಲ ಬ್ಲಾಕಿನ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಖಂಡಿತವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ಮಧ್ಯ ನಿಮಗೆ ಕಾಣ್ತಾ ಇದೆ. ಹಲವಾರು ನಮ್ಮ ವಿರೋಧಿಗಳು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳಿನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಪ್ರೀತಿಯ ನಮ್ಮ ಕಾಂಗ್ರೆಸ್ ಕುಟುಂಬಗಳು ಅದನ್ನು ಯಾವುದನ್ನು ಕಿವಿ ಹುಡದೆ ಇವತ್ತು ನೀವು ಅದನ್ನು ಲೆಕ್ಕಕ್ಕೆ ತೆಗೆಯದೆ ಖಂಡಿತವಾಗಿ ಬಿಜೆಪಿ ಮತ್ತು SDPI ಪಕ್ಷವನ್ನು ಕರೆಯುವಂತ ಒಂದು ಕೆಲಸ ನಮ್ಮಿಂದ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತೊಕ್ಕೋಟಿನಲ್ಲಿ SDPI ಅವರು ಕಾಡಿದ್ದಾರೆ. ಇವತ್ತು ಹೇಳಿದಂತ ಅಭ್ಯರ್ಥಿ ಅವನ ಕೊರಳಿಗೆ ಆ ಒಂದು ಆದಷ್ಟು ಬೇಗ ಆ ಒಂದು ಕೊರಳಿಗೆ ಬರುವಂತ ಅವಕಾಶ ಇದೆ. ಸುಳ್ಳು ಆರೋಪ ಮಾಡಿ ಇಡೀ ಸಮುದಾಯದಲ್ಲಿ SDPI ಪಕ್ಷಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. SDPI ರಾಜಕೀಯ ಪಕ್ಷ, ಮುಸ್ಲಿಂ ಸಮುದಾಯನೇ ಬೇರೆ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಪ್ರತಿಭಟನೆ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳಿದ್ರು ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಇದೆ. ಅದರಲ್ಲಿ ಏನಾದರೂ ದೊಡ್ಡ ಮಟ್ಟಿನ ಉಪಕಾರ ಆದರೆ ಅದು ನಾವು SDPI ಮಾಡಿದ ಅಂತ ಹೇಳುದು ಇದು ಇವರ ಮೂಲ ಗುಣ. ಹಾಗಾಗಿ ಈ SDPI ಅವರ ಒಂದು ಸುಳ್ಳು ಆರೋಪಕ್ಕೆ ತಾವ್ಯಾರು ದಯವಿಟ್ಟು
ಕೊಡಬಾರದು. ಸನ್ಮಾನ್ಯ ಯುಟಿ ಖಾದರ್ ಅವರು ಈ ನಾಮಪತ್ರವನ್ನು ಸಲ್ಲಿಸುವ ಪ್ರಯುಕ್ತವಾಗಿ ಇಲ್ಲಿ ಕಾರ್ಯಕರ್ತರ, ಮತದಾರರ ಮತ್ತು ಅಭಿಮಾನಿಗಳನ್ನು ಉದ್ದೇಶಿಸಿ ಈ ಸಭೆಯನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಹೊರಾಂಗಣದಲ್ಲಿ ಅವರು ಒಳಗಡೆಗೆ ಬಂದು ತಪ್ಪಾಗಿ ಮಾತನಾಡುವಂತಹ ಆಶಯವನ್ನು ತಿಳಿದುಕೊಂಡು ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಹಿರಿಯ ನಾಯಕರಾದಂಥ ಪದ್ಮನಾಭ ಅವರು 2 ಗಂಟೆಗಳ ಕಾಲ ಮಾತಾಡಲಿಲ್ಲ. ಸನ್ಮಾನ್ಯ ಕಳಚೂರು ಮೂಡೂರವರು ಮಾತಾಡಬೇಕು.
ಚುನಾವಣೆ ನಡೆಯಲಿದೆ. ಒಂದೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತಾ ಇದೆ. ಯಾವಾಗಲೂ 2 ಬಾರಿ 3 ಬಾರಿ ರಾಜ್ಯವನ್ನು ಜಿಲ್ಲೆಗಳನ್ನು ವಿಂಗಡಿಸಿ ಮಾಡ್ತಾ ಇರುವಂತ ಚುನಾವಣೆ ಈ ಬಾರಿ ಮುಂದೆ. ಇದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಹೊರವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಕೆಲವು ರಾಜಕೀಯ ಪಕ್ಷಗಳು ಸುಳ್ಳನ್ನು ಹೇಳಿ ಅಲ್ಲಿಂದ ಸುಳ್ಳು ಮಾತಾಡಿ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಸುಳ್ಳು ಮಾತಾಡುವುದು, ನಾಳೆ ಇನ್ನೊಂದು ಕಡೆ ಹೋಗಿ ಸುಳ್ಳು 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 10 ಬಾರಿ ಸುಳ್ಳು ಹೇಳುವಾಗ ಸಂಖ್ಯಾಗಿರುವಂತ ಕಾರ್ಯಕ್ರಮ ಇತ್ತು. ಈ ಸಲ ಅಂತ ಕಾರ್ಯಕ್ರಮ ಇಲ್ಲ. ಒಂದೇ ಸಲ ನಮ್ಮ ಮಹತ್ವವಾದ ಓಟು, ನಮ್ಮ ಹಕ್ಕು ಚಲಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಅವಕಾಶ ಸಿಕ್ಕಿದೆ. ಅತ್ಯಂತ ನಮ್ಮ ಈ ರಾಜ್ಯದಲ್ಲಿ ಹೆಚ್ಚಿನ ಅಂದರೆ 50,000ಕ್ಕಿಂತಲೂ ಅತ್ಯಧಿಕ ಮತಗಳಿಂದ ಅಂತರದಿಂದ ಗೆಲ್ಲಿಸಿ ಅವರನ್ನು ವಿಧಾನಸಭೆಗೆ ಕಳಿಸಿ ಉನ್ನತ ಸ್ಥಾನವನ್ನು ಈ ಮಂಗಳೂರು ಕ್ಷೇತ್ರಕ್ಕೆ ದೊರಕಿಸಿಕೊಡುವುದು ಸರ್ಕಾರ ಬರುವುದು ನಿಶ್ಚಿತ. ಅದರಲ್ಲಿ ಯಾವುದೇ ಸಂಶಯ ಯಾವುದು ಮನುಷ್ಯರಿಗೂ ಅಗತ್ಯ ಇಲ್ಲ, ಬೇಡ. ಆದರೆ ಅವರಿಗೆ ಅತ್ಯುತ್ತಮ ಸ್ಥಾನ ಸಿಕ್ಕಿ ಮಾರನೇ ದಿವಸ ನಾವು ಈಗ ಕರೆಸಿಕೊಳ್ಳುವಂತ ವಾತಾವರಣ ಆಗಿ ಅಂತ ಹೇಳಿ ನಿಮಗೆ ಹೇಳಿ, ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಮನೆ ಮನೆಗೆ ಹೋಗಿ ಓಟನ್ನು ಹಾಕುವ ಮೂಲಕ ಅವರ ಹಿಂದುಗಡೆ 10ನೇ ತಾರೀಕಿನವರೆಗೆ ಕಟಿಬದ್ಧರಾಗಿರಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಮಯದ ಅಭಾವ ಇರುವುದರಿಂದ 1 ಗಂಟೆ ನಮ್ಮ ಸಮಯದ ಅಭಾವ ಇರುವುದರಿಂದ 1 ಗಂಟೆ ಒಳಗೆ ನಾವು ನಾಮಿನೇಷನ್ ಹಾಕಬೇಕಾಗಿದೆ. ಯುಟಿ ಖಾದರ್ ಅವರು ಕೂಡ ಈ ರಾಜ್ಯದ ಎಲ್ಲ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ಒಬ್ಬ ನಾಯಕ. ಅವರನ್ನು ಗೆಲ್ಲಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಆ ಕೆಲಸವನ್ನ ಮುಂಬರುವ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿ ತೋರಿಸಬೇಕು ಅಂತಕ್ಕಂಥ ವಿರೋಧಿಯನ್ನ ಎಲ್ಲ ಕಾರ್ಯಕರ್ತರಲ್ಲಿ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಎಲ್ಲ ಸ್ಥಳೀಯ ಮುಖಂಡರಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನ ನಿಲ್ಲಿಸಿದ್ದೇನೆ. ಜೈ ಭಾರತ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ದಿನೇಶ್ ರೈ ಅವರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕ, ದೀನದಲಿತರ ಬಂಧು, ಬಡವರ ಬಂಧು ಆಗಿರತಕ್ಕಂಥ ಸನ್ಮಾನ್ಯ ಯುಟಿ ಖಾದರ್ ಅವರ ನಾಮಪತ್ರ ಸಲ್ಲಿಸತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವದಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇದೀಗ ತಾನೇ ಇಂಟಗಿನ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಸನ್ಮಾನ್ಯ ರಾಕೇಶ್ ಮಲ್ಲಿ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಳ್ಯದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಹೆಚ್ಚೇನು ಮಾತನಾಡುವಂತ ಸಂದರ್ಭ ಅಲ್ಲ. ನಮಗೆ ನಿಮಗೆಲ್ಲರಿಗೂ ಗೊತ್ತು, ಸನ್ಮಾನ್ಯ ಯುಟಿ ಖಾದರ್ ಅವರ ಬಗ್ಗೆ ನಾವು ಯಾರು ಕೂಡ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಯಾಕೆ ಹೇಳಿದ್ರೆ, ಕಳೆದ 4 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪ್ರತಿಯೊಂದು ಮನೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಯುಟಿ ಖಾದರ್. ಇಷ್ಟು ವರ್ಷ ನಮಗಾಗಿ ನಡೆದಿರ್ತಕ್ಕಂಥ ಯುಟಿ ಖಾದರ್ ಅವರಿಗೆ ಇನ್ನು ಕೇವಲ 20 ದಿನ ನಾವೆಲ್ಲರೂ ಕೂಡ ಶ್ರಮ ಪಟ್ಟು ದುಡಿದು ಯುಟಿ ಖಾದರ್ ಅವರನ್ನ ವಿಧಾನಸಭೆಗೆ ಕಳುಹಿಸಿ ಮತ್ತೆ ಅವರು ಸಚಿವರಾಗಿ ಬರುವಾಗ ಸ್ವಾಗತಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಗಳಿಗೆ ವಿಶ್ವಾಸವಿದೆ. ಯಾವುದೇ ಪಕ್ಷದವರು ಇವತ್ತು ಚುನಾವಣೆಯಲ್ಲಿ ಮತವನ್ನು ಯಾಚಿಸಿದ್ರು ಕೂಡ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸಿಗತಕ್ಕಂಥ ಪ್ರೋತ್ಸಾಹ, ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸಿಗತಕ್ಕಂಥ ಪ್ರೀತಿ ಯಾವ ಪಕ್ಷದ ಅಭ್ಯರ್ಥಿಯು ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಜಾತ್ಯಾತೀತ ಭಾವನೆಯ, ಜಾತ್ಯಾತೀತ ಮನೋಸ್ಥಿತಿಯ ಒಬ್ಬ ನಾಯಕ ಸನ್ಮಾನ್ಯ ಯುಟಿ ಖಾದರ್. ಹಿಂದೂಗಳಲ್ಲಿ ಮೊದಲ ಮಾತ್ರದಲ್ಲಿ ಕ್ರೈಸ್ತರಲ್ಲಿ ಯಾರೇ ಆಗಲಿ ಅವರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮಗೆ ನಿಜವಾಗಿಯೂ ಕೂಡ ಹೆಮ್ಮೆ ಆಗ್ತಾ ಇದೆ. ಅವರಿಗೆ ಮತ ಯಾಕೆ ಇಂಥ ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕ ಸಚಿವ ಅಥವಾ ಶಾಸಕ ಇಡೀ ರಾಜ್ಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಅಧಿಕಾರ ಸಿಕ್ಕಿದಾಗ ಅಹಂಕಾರದಲ್ಲಿ ದೊರೆಯುವಂತ ಮೇಲೆಯುವಂತ ಹುಡುಗ ನಮ್ಮ ಖಾದರ್ ಅವರಲ್ಲ. ಯಾವತ್ತೂ ಕೂಡ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ಅವರು ಎಲ್ಲರಿಗೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿ.
ಅಭಿಮಾನಿಗಳಿಂದಲೂ ಕ್ಷೇತ್ರದ ಜನತೆಯಿಂದಲೂ ಕರೆಯಿಸಿಕೊಳ್ಳುತ್ತಿರುವಂತಹ ಸನ್ಮಾನ್ಯ UT ಖಾದರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಗೆಲ್ಗೂ ಗೊತ್ತಿರುವ ಹಾಗೆ ಇವತ್ತು ಎಲ್ಲ ರಾಜ್ಯ ಮಟ್ಟದ ಎಲ್ಲ ಸಮೀಕ್ಷೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಗಳಿಸುವುದು ಪಕ್ಕ ಅನ್ನೋ ಒಂದು ಮಾಹಿತಿಯನ್ನ ಎಲ್ಲ ಸಮೀಕ್ಷೆಗಳು ಇವತ್ತು ಸಾಬೀತು ಮಾಡಿ ಜೊತೆಗೆ ಇಲ್ಲಿ ಸ್ಪರ್ಧೆ ನಡೆಯುವಂತದ್ದು ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಅನ್ನೋದು ಸಹ 100% ರಾಜಕೀಯ ಗೊತ್ತಿರುವವರಿಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಇಲ್ಲಿ ಕೆಲವು ಪಾರ್ಟಿಗಳು ಕೇವಲ ನಾಮಕಾವಸ್ಥೆ ಸ್ಪರ್ಧಿಸಿ ಮತ ವಿಭಜನೆಯನ್ನು ಮಾಡುವ ಮೂಲಕ ನಾವೇನೋ ಸಾಧನೆ ಮಾಡ್ತೀವಿ ಅನ್ನೋದನ್ನು ಹೊರಟಿದ್ದಾರೆ. ಅವರ ಎಲ್ಲ ನಿರೀಕ್ಷೆಗಳು ಮುಂಬರುವ ಮೇ 13ರಂದು ಸುಳ್ಳಾಗಲಿದೆ, ಠೇವಣಿ ಸಿಗುವುದೇ ಕಷ್ಟ ಅನ್ನುವ ರೀತಿಯ ಒಂದು ವಾತಾವರಣ ಇಲ್ಲಿ ಈ ಕ್ಷೇತ್ರದ ಜನ ನಿರ್ಮಾಣ ಮಾಡಿ ಆದ್ಮೇಲೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಮಿತಿ ಮೀರಿದೆ. 40% ಆಡಳಿತ ಅಂತ ಅವರ ಪಕ್ಷದ ಶಾಸಕರುಗಳೇ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಅವರ ಪಕ್ಷದ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅನ್ನುವಂಥವನು ಈಶ್ವರಪ್ಪನವರ ಕಾಟ ತಾಳಲಾರದೆ ಈ ರಾಜಕಾರಣಿಗಳ ಬಿಜೆಪಿ ರಾಜಕಾರಣಿಗಳ ಕಾಟ ತಾಳಲಾರದೆ ಕೇಸರಿ ಶಾಲೆಯನ್ನು ಸುತ್ತಕೊಂಡು ಬಂದು ಉಡುಪಿಯ ಲಾಡ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನಾವು ಕಂಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಯುವಕರು ಈ ನಿರುದ್ಯೋಗದ ಕಾರಣದಿಂದಾಗಿ ಈ GST ಕಾರಣದಿಂದಾಗಿ ವ್ಯಾಪಾರ ಇದೆ. ಮೊನ್ನೆ ತಾನೇ ನಾವು ಕೊಕ್ಕಟ್ನಲ್ಲಿ ಒಂದು ಟ್ರೇಡ್ ಸೆಂಟರ್ ನ ಮಾಲೀಕರು ಆತ್ಮಹತ್ಯೆ ಮಾಡಿಕೊಂಡು ಕಂಡಿದ್ದೇವೆ. ಈ ಮೋದಿ ಸರ್ಕಾರದ ಆಡಳಿತ ವೈಫಲ್ಯದಿಂದ ಈ ದೇಶದ ಜನ ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಅದನ್ನು ಮುಚ್ಚಾಕಲಿಕ್ಕೆ ಹಲಾಲ್ ಜಟ್ಕ ವಿವಾದಗಳು, ಹಿಜಾಬ್ ವಿವಾದಗಳು, ಬೇಕಾಬಿಟ್ಟಿ ವಿವಾದಗಳನ್ನು ತಂದು ಈ ದೇಶದ ಈ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದರ ವಿರುದ್ಧ ಮಾತನಾಡಲಿಕ್ಕೆ ಇಲ್ಲಿನ ಬೇರೆ ಪಕ್ಷಗಳಿಗೆ ತಮ್ಮಿಲ್ಲ. ಇವತ್ತು ಕೇವಲ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು, ಶಾಸಕರನ್ನ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿಗೆ ಪರೋಕ್ಷ ಲಾಭ ಮಾಡುವಂತ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ವಿರುದ್ಧ ಮಾತನಾಡಲಿಕ್ಕೆ ಧೈರ್ಯ ಬೇಕು. ಎಲ್ರಿಗೂ ಧೈರ್ಯ ಬರೋದಿಲ್ಲ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ವೇದಿಕೆಯಿಂದ ಇಳಿದು ಬರ್ಬೇಕಾದ್ರೆ ಒಂದು ಮುದುಕಿ ಬಂದು ಅವರ ಕಾಲರ್ ಪಟ್ಟಿ ಹಿಡಿದು ಕೇಳಿದ್ರಂತೆ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರಿ, ನನಗೆ ತಂದುಕೊಟ್ರಿ ಅಂತ. ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ, ನನ್ನ ಕಾಲರ್ ಪಟ್ಟಿಯನ್ನು ಇಟ್ಕೊಂಡು, ಈ ದೇಶದ ಪ್ರಧಾನಿಯ ಕಾಲರ್ ಪಟ್ಟಿ ಇಟ್ಕೊಂಡು ನನಗೆ ಏನ್ ಕೊಟ್ರಿ ಅಂತ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ನಾವು ತಂದುಕೊಂಡಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು. ಇವತ್ತು ನೀವು ಮೋದಿಯ ವಿರುದ್ಧ ಪ್ರಶ್ನೆ ಕೇಳಿ, ನಿಮ್ಮ ಮೇಲೆ ಮಾರ್ಗದರ್ಶನ ಕೇಸ್ ಆಗ್ತದೆ, ಪೊಲೀಸ್ ನಿಮಗೆ ಒಂದು ನೋಟಿಸ್ ಅನ್ನು ಇಟ್ಕೊಂಡು ಬರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮಾತ್ರ ಇವತ್ತು ಬಿಜೆಪಿಯ ವಿರುದ್ಧ, ಈ ದೇಶದ ಕಾರ್ಪೊರೇಟ್ ಕುಲಗಳ ವಿರುದ್ಧ ಮಾತನಾಡ್ತಿರುವಂತದ್ದು ಖಂಡಿತ ನಾವೆಲ್ಲರೂ ಸೇರಿ ಈ ಒಂದು ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಶ್ರಮ ಪಡೋಣ. ಏನು ವಿರೋಧಿಗಳ ಅಪಪ್ರಚಾರ ಇದೆ ಅವೆಲ್ಲವೂ ಸುಳ್ಳಾಗ್ತಾ ಇದೆ. ಈಗ ತಾನೇ ಮೊನ್ನೆ ಮಾಡಿದಂತ ಆರೋಪಗಳು ಸುಳ್ಳು ಅನ್ನೋದನ್ನ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣದ ನಮ್ಮ ಮಿತ್ರರು ಸಾಬೀತುಪಡಿಸಿದ್ದಾರೆ. ಅದು ಹಾಲ್ ಬಾಡಿಗೆಗೆ ಕೊಡುವಂತ ವಿಷಯ ಇರ್ಬೋದು, 3,500 ಕೋಟಿ ರೂಪಾಯಿಯ ಬೋಗಸ್ ಆರೋಪಗಳಿರ್ಬೋದು. ಆರೋಪ ದಾಖಲೆ ಇದ್ದಂತವರು ಆವತ್ತೇ ಕೇಸನ್ನು ದಾಖಲು ಮಾಡಬೇಕಾಗಿತ್ತು. ದಾಖಲೆ ಇದ್ದಂತವರೇ ಬೋಲ್ಬಿಟ್ಟಿನ ರೀತಿ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳುವಂತದ್ದು. ಈ ರೀತಿಯ ಸುಳ್ಳುಗಳಿಗೆ ಈ ಕ್ಷೇತ್ರದ ಜನ ಸೊಪ್ಪು ಹಾಕೋರಲ್ಲ. ಉಳ್ಳಾಲದ ಜನರು ರಾಜಕೀಯ ಪ್ರಜ್ಞಾವಂತಿರುವಂತವರು. ಇವರು ಈ ಕ್ಷೇತ್ರದಲ್ಲಿ UT ಖಾದರ್ ಅವರನ್ನ ಭಾರಿ ಬಹುಮತದ ಅಂತರದ ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ್ ಅವರೇ, ಮಣಿಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಕಾಜಾವರ್ ಅವರೇ, ನಮ್ಮ ವೇದಿಕೆ ಮೇಲೆ ಇಂಥ ಹಿರಿಯ ನಾಯಕರಾದ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಲಾಕರ್ ಅವರೇ, ಕಣಚೂರು ಮೋನಾಕರ್ ಅವರೇ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತವಂತ ಗೌರವ PM ಭಾಷಾಕರ್ ಅವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಮತಾ ಗಟ್ಟೀರ್ ಅವರೇ, ಮಹಾಬಲ ಹೆಗಡೆ ಅವರೇ, ಚಂದಾಸ್ ಕರ್ಕರ್ ಅವರೇ, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಸಾಹುಲ್ ಹಮೀದ್ ಅವರೇ, ಹಿರಿಯ ನಾಯಕರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಈಶ್ವರ್ ಉಳ್ಳಾಲ್ ಅವರೇ, ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದ್ದಂತಹ ಮೋನಾಕರ್ ಅವರೇ, ಮುಸ್ತಫಾ ಹರೇಕಲ್ ಅವರೇ, ಸಲೀಂ ಅವರೇ, ಎಲ್ಲ ಫಾರೂಕ್ ಉಳ್ಳಾಲ್ ಅವರೇ, ನಮ್ಮ ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಗುಜ್ಜರ್ ಅವರೇ, ನಮ್ಮ ಪ್ರಚಾರ ಸಮಿತಿಯ ನೇತೃತ್ವದಂತಹ ದೇವದಾಸ್ ಭಂಡಾರಿ ಅವರೇ, ನಮ್ಮ ಗೌರಿ ವಿರೋಧದ ಜೀವ ಭಂಡಾರ ಕ್ಷೇತ್ರದ ಮಾಜಿ ಮುಖ್ಯಸ್ಥರಾಗಿರುವಂತಹ ಜೀವನ್ದಾರ್ ಶೆಟ್ಟರ್ ಅವರೇ, TS ಅಬ್ದುಲ್ಲಾ ಅವರೇ, ಇಲ್ಲಿ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಪದ್ಮನಾಭ ನರೇಗಾಲ್ ಅವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಮಹಾಬಲಿಷ್ಠ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ, ನನ್ನ ಮುಂದಿರೋ ಅತ್ಯಂತ ಪದಶಾಲಿರವರೇ, ಅತ್ಯಂತ ಗೌರವದಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್
ಪಂಚಾಯತ್ನ ಸದಸ್ಯರೇ, ಅಧ್ಯಕ್ಷರುಗಳೇ, ನಗರಸಭೆ ಸದಸ್ಯರೇ, ಅಧ್ಯಕ್ಷರುಗಳೇ, ವಲಯ ಕಾಂಗ್ರೆಸ್ ಅಧ್ಯಕ್ಷರ ಸದಸ್ಯರೇ, ಜಿಲ್ಲಾ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರುಗಳೇ, ಹಾಗೂ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ವಿವಿಧ ಘಟಕಗಳ ಅಧ್ಯಕ್ಷ ಪದಾಧಿಕಾರಿ ಹಾಗೂ ಪಕ್ಷದ ಎಲ್ಲ ನಮ್ಮ ಹಿತೈಷಿ ಬಾಂಧವರೇ, ಯೂತ್ ಕಾಂಗ್ರೆಸ್, NSY ಸೇವಾದಳ, ಮಹಿಳಾ ಕಾಂಗ್ರೆಸ್, ಲೇಬರ್ ಘಟಕ, ಇನ್ನಿತರ ಎಲ್ಲ ಘಟಕದ ಅಧ್ಯಕ್ಷರು ಮತ್ತು ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ದೀರ್ಘವಾಗಿ ಮಾತಾಡಲಿಕ್ಕೆ ನಾನು ಇವತ್ತು ಹೋಗುತ್ತೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂತಹ ಒಂದು ಅತ್ಯಂತ ಪವಿತ್ರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ವಿಶೇಷವಾದ ಕಾಳಜಿ ಮುಖ ಮತ್ತು ಶ್ರಮದ ಮೂಲಕ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಅತ್ಯಧಿಕ ಬಹುಮತ ಗೆಲ್ಲಿಸಿ ಕಲಿಸಿ ಎಂಬ ವಿಶ್ವಾಸ ಇದೆ ಅಂತ ಬಯಸುತ್ತೇನೆ. ಕಳೆದ 5 ವರ್ಷಗಳ ಹಿಂದೆ ನನಗೊಂದು ಅವಕಾಶ ಸಿಕ್ಕಿದಂತ ಸಂದರ್ಭ, ಬಹುಶಃ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಕೆಲಸ ಮಾಡುವ ಜೊತೆ ನನ್ನ ಇಡೀ ದಕ್ಷಿಣ ಕನ್ನಡ ಮತ್ತು ನಮ್ಮ ಈ ಕ್ಷೇತ್ರದೆಲ್ಲರೂ ಕೂಡ ಇವರು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಯಾವುದೇ ಗ್ರಾಮಕ್ಕೆ ಹೋಗಿ, ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ, ನೀವು ಅಲ್ಲಿ ಹೋಗಿ ನೀವು ಮಂಗಳೂರು ಕ್ಷೇತ್ರದವರು, ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಳ್ಳಾಲದವರು ಅಂತ ಹೇಳಿದಾಗ ನಿಮ್ಮ ಜನಪ್ರತಿನಿಧಿ ಬಗ್ಗೆ ನೀವು ತಲೆ ಎತ್ತಿ ಹೋಗುವಂತ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂತ ಯಾವುದೇ ಕೆಲಸ ನಾನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ಒಂದು ಪ್ರಾಮಾಣಿಕವಾದ ನಿಯತ್ತನ್ನು ಮುಂದೆ ತೆಗೆದುಕೊಂಡು ಹೋಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕಳೆದ ಅವಧಿ ಸಿಕ್ಕ ಸಂದರ್ಭದಲ್ಲಿ ಬಹುತೇಕ ಮೂಲಭೂತ ಸೌಕರ್ಯದ ರಸ್ತೆಗಳು, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ, ಇಡೀ ನಮ್ಮ ಉಳ್ಳಾಲ ಕ್ಷೇತ್ರವನ್ನೇ ತಾಲೂಕನ್ನಾಗಿ ನಾವು ಇವತ್ತು ಬರಿಮತನ್ನು ಇವತ್ತು ಮಾಡುವಂತದ್ದು. ಅದರ ಜೊತೆಯಲ್ಲಿ ಬಹುಶಃ ಇಲ್ಲಿಗಿರುವಂತಹ ಕಡಲ್ಕೊರೆದ ಸಮಸ್ಯೆ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಕೋಟೆಪುರ, ಕೋಟಿ, ಮೊಗರುಪಟ್ನ, ಹಿರೇನಗರ, ಸುಭಾಷ್ ನಗರ ಮತ್ತು ಕೈ ಈ ಪ್ರದೇಶದಲ್ಲಿ ಪ್ರತಿಯೊಂದು ವರ್ಷ ಕೂಡ ಹಲವಾರು ಮನೆಗಳ ಕೆಳಗೆ ಬಿದ್ದು ಹಲವಾರು ಚಿಂತಾಜನಕ ಪರಿಸ್ಥಿತಿ ಮನೆಯವರಿದ್ದರು. ಕಳೆದ 4 ವರ್ಷದಲ್ಲಿ ಓಕೆ ಅಂತ ಚಂಡಮಾರುತ ಬಂದಿದ್ರು ಕೂಡ ಬೇರೆ ಬೇರೆ ರೀತಿ ಚಂಡಮಾರುತ ಕೂಡ ಒಂದೇ ಒಂದು ಮನೆ ಇವತ್ತು ಅಲ್ಲಿ ಡ್ಯಾಮೇಜ್ ಆಗದಿದ್ದಲ್ಲಿ ಅದು ನಾವು ಮಾಡಿದ ಕಡಲ್ಕೊರೆದ ಶಾಶ್ವತ ಕೆಲಸ ಅಂತ ನಾನು ಬಹುಶಃ ತದನಂತರ ಯೋಗಿ ಸೋಮೇಶ್ವರ ಉಚ್ಚಲ ಮಾಡುವ ಕೆಲಸ ಇದರ ಸಹ ಮುಖ್ಯಮಂತ್ರಿ ಅಂತ ಬಂದು ನೋಡಿದ್ದಾರೆ. ಅವರ ಬಗ್ಗೆ ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ದಾರೆ. ಬಹುಶಃ ಇವತ್ತು ಒಂದು ಬಿಜೆಪಿ ಸರ್ಕಾರ ಬಂದು ಅಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, DC ಎಲ್ಲ 4 ಜನ ಬಂದ್ರು ಕೂಡ ಒಂದು ತೊಟ್ಟು ಬಹುಶಃ ರಕ್ಷಣೆ ಮಾಡುವ ಕೆಲಸ ಇವತ್ತು ಆಗಲಿಲ್ಲ ಅಂತ ಜನ ಬರ್ತಾರೆ ಅನ್ನಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟ ನೇರವಾಗಿ ತುಂಬೆಯಿಂದ ನಾನು ಬಿಡುಗಡೆ ಮಾಡಿ ಪ್ರಥಮ ಕೆಲಸ ಮಾಡಿದ್ರೆ, ಎರಡನೇದಂತ ಕೆಲಸ ಇದು ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ಬೇಸರ ರಾಜಕೀಯ ಮುಖಾಂತರ ನನಗೆ ಅನುದಾನ ಬಿಡುಗಡೆ ಮಾಡಲಿಲ್ಲ. ನಾನು ಕೂಡ ಸಮಾಧಾನ ಕೂತ್ಕೊಂಡಿದ್ದೆ. ಬಹುಶಃ ಮುಂದಿನ ಮೇ 13ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಪ್ರಥಮವಾಗಿ 6 ತಿಂಗಳೊಳಗೆ ಬೇಕಾದ ಅನುದಾನ ಬಿಡುಗಡೆ ಮಾಡಿ ಪಾಲ್ಗೊಳ್ಳಲಾಗುವುದು. ಬಹುಶಃ ಮುಂದೆ ಉಳ್ಳಾಲದವರು ಬಹುಶಃ ಇವತ್ತು ಬಂಟ್ವಾಳಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲ ಮಂಗಳೂರಿಗೆ ಹೋಗ್ಬೇಕು. ಈಗ ಇಡೀ ನಮ್ಮ 15 ಗ್ರಾಮಗಳಿಗೆ ಒಂದು ಕೇಂದ್ರವಾಗಿ ಸಂಪರ್ಕವಾಗುವಂತ ನೇತೃತ್ವ ಅಡ್ಡ ಕಟ್ಟಿದಂತ 220 ಕೋಟಿಗಳಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹರೇಕರದ ಇವತ್ತು ಸೇತುವೆ ಅದು ಇತಿಹಾಸದಲ್ಲಿ ಇವತ್ತು ನೆನಪಿಡುವಂತ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಎಲ್ಲರೂ ನಾವು ಶಾಂತಿ, ಪ್ರೀತಿ, ಸೋದರದಿಂದ ಹೋಗುವಂತ ಕೆಲಸ. ಅದ ನಂಗೆಲ್ಲ ಕೂಡ ವಿಶ್ವಾಸ ಇದೆ. ಈ ವರ್ಷ ಕೂಡ ಅಲ್ಲ ಕೆಲಸ ಸಂದರ್ಭ ನಮ್ ಕೂಡ ಕೆಲವೊಂದು ಯೋಜನೆ ಕನಸುಗಳಿದೆ. ಆ ಕನಸುಗಳು ಯಾವ್ದು ಅಂತ ಹೇಳಿದ್ರೆ, ಒಂದು ನಮ್ಮ ಕುಡಿಯುವ ನೀರು ಶಾಶ್ವತ ಯೋಜನೆ 70% ಆಗಿದೆ. ಅದನ್ನು 100ಕ್ಕೂ ಇಳಿಸಿ ನಗರ ಪ್ರದೇಶದ ರೀತಿಯಲ್ಲಿ 24 ಗಂಟೆ ಕುಡಿಯುವ ನೀರು ಕೊಡುವಂತ ವ್ಯವಸ್ಥೆ. ಯಾವ ಪ್ರದೇಶದಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಕೆಲವೊಂದು ಬಾಕಿ ಆಗಿದೆಯಾ ಆ ಎಲ್ಲಾ ಕೆಲಸಗಳನ್ನು ಮಾಡುವಂತ. ಅದರ ಜೊತೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕನಸು ಏನಂತ ಹೇಳಿದ್ರೆ, ಕೋಟೆವರಿಂದ ಬೋಲಾರದವರೆಗೆ ನೂತನವಾದ ಒಂದು ಸೇತುವೆ ನಿರ್ಮಾಣ ಮಾಡುವ ಮೂಲಕ ಈ ಪ್ರದೇಶದ ಅಭಿವೃದ್ಧಿಯ ಚಿತ್ರಣ ಬದಲು ಮಾಡಲಿಕ್ಕೆ ಭವಿಷ್ಯ ಪೀಳಿಗೆ ಕನಸಿದೆ. ಸುಲಭದ ಕೆಲಸ ಅಲ್ಲ, ಕಠಿಣವಾದರೂ ಕೂಡ ಬಹುಶಃ ನಿಮ್ಮೆಲ್ಲರ ಶ್ರಮ ಮುಖಾಂತರ ಅಧಿಕಾರ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಮಂಗಳೂರಿನಲ್ಲಿ ಬೋಟ್ ಬಂದರಲ್ಲಿ ಜಟ್ಟಿ ನಿಂತು ಬೋಟ್ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉಳ್ಳಾಲ ಪ್ರದೇಶದ ಸಣ್ಣ ಸಣ್ಣ ಬೋಟ್ಗಳಲ್ಲಿ ಹೋದ್ರೆ ಒಂದಕ್ಕೊಂದು ಹೋದ್ರೆ ಡ್ಯಾಮೇಜ್ ಆಗಿದೆ, ಮೀನುಗಾರಿಕೆ ತೊಂದರೆ ಆಗ್ತದೆ. ಆದ ಕಾರಣ ನಮ್ಮ ಸರ್ಕಾರ ಮತ್ತೆ ಬಂದ್ರೆ ಇಲ್ಲಿ ಬೇಕಾದಂತ ಡ್ರೆಂಚಿಂಗ್ ಮಾಡಿ ಮಿನಿ ಬಂದರನ್ನು ಇಲ್ಲೇ ನಿರ್ಮಾಣ ಮಾಡಿ ಇಡೀ ಬೋಟ್ ಇಲ್ಲಿಗೆ ತಂದು ಇಲ್ಲಿಂದಲೇ ನಾವು ಮೀನುಗಾರ ಮಾಡಿಸುವಂತ ಕೆಲಸಕ್ಕೆ ಕೂಡ ಚಾಲನೆ ಅಗತ್ಯ ಅಂತ ಹೇಳಲಿಕ್ಕೆ
ನಾನು ಇವತ್ತು ಬಯಸುವಂತ. ಇದೆಲ್ಲ ಕೂಡ ಭವಿಷ್ಯ ದಿನದಲ್ಲಿ ಅತ್ಯಂತ ಮುಂದೆ ಹೋಗುವಂತ. ಅದರ ಜೊತೆಯಲ್ಲಿ ನಮ್ಮ ಇಡೀ ಕ್ಷೇತ್ರ ಅತ್ಯಂತ ಪ್ರೀತಿಯ, ಅತ್ಯಂತ ಸೋದರತೆ, ಅತ್ಯಂತ ಸಮಾನತೆ, ಎಲ್ಲಾ ಜಾತಿ ಎಲ್ಲ ಮತಗಳ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವಂತದ್ದು, ಪ್ರೀತಿ ವಿಶ್ವಾಸ ಬೆಳೆಸುವಂತಹ ಒಂದು ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಅದಕ್ಕಾಗಿ ಎಲ್ಲಾ ಜಾತಿ ಎಲ್ಲ ಮತಗಳ ವರ್ಗದ ಒಂದು ಸೌಹಾರ್ದದ ಕೊಂಡಿಯಾಗಿ ನಾನು ನನ್ನ ಕೆಲಸ ಇವತ್ತು ನಿರ್ವಹಿಸ್ತಾ ಇದ್ದೇನೆ ಕೂಡ ನಾನು ಬಯಸ್ತೇನೆ. ಆದ ಕಾರಣ ಕಳೆದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಜನಸಾಮಾನ್ಯರಿಗೆ ಒಂದೇ ಒಂದು ಕೆಲಸ ಕೂಡ ಇವತ್ತು ಮಾಡಲಿಲ್ಲ. ಇವತ್ತು ಒಂದು ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಒಂದು ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲದಿದ್ದಲ್ಲಿ ಅದು ಮಾನವೀಯತೆ ಮತ್ತು ಕರುಣೆ ಸರ್ಕಾರ ಅಂತ ಯಾರಿಂದಲೂ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ಒಂದು ಪರೀಕ್ಷೆ ಬರೆದಿದ್ದಾರೆ, ಯೂನಿವರ್ಸಿಟಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡುವುದಿಲ್ಲ. ಒಂದೇ ಒಂದು ಪರಿಗೆ ಇವತ್ತು ಒಂದು ನಿವೇಶನ ಕೊಡಲಿಲ್ಲ. ಒಂದೇ ಒಂದು ಮಹಿಳೆಯರಿಗೆ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಅನುದಾನ ಇವತ್ತು ಬಿಡುಗಡೆ ಮಾಡಲಿಲ್ಲ. ಯಾವುದೇ ಒಂದು ಸ್ಕಾಲರ್ಶಿಪ್ ಇವತ್ತು ಬರ್ತಾ ಇದೆ. ಬಹುಶಃ ಇಂದಿರಾ ಕ್ಯಾಂಟೀನ್ ನಾವು ಪ್ರಾರಂಭ ಮಾಡಿ, ನಾನೇ ಆಹಾರ ಸಚಿವನಾಗಿದ್ದೀನಿ, ನಾನೇ ಮೆಡ್ರಾಸ್ ಹೋದನ್ನು ಕಲಿಸಿ ಸ್ಟಡಿ ಮಾಡಿ ಬರ್ಲಿಕ್ಕೆ. ಯಾಕಾಗಿ ನಾವು ಇಂದಿರಾ ಕ್ಯಾಂಟೀನ್ ಮಾಡಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿನಿಯರು ನಗರ ಮಟ್ಟಕ್ಕೆ ಕಾಲೇಜಲ್ಲಿ ಕಲಿಯಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಒಂದು ಊಟ ಗಂಜಿ ಊಟ ಅವರು ಮನೆಯಲ್ಲಿ ಮಾಡಿಕೊಂಡು ಬಂದ್ರೆ ಮತ್ತೆ ಕ್ಯಾಂಟೀನ್ ದುಡ್ಡು ಖರ್ಚು ಮಾಡಿ ದುಡ್ಡು ಇರುವುದಿಲ್ಲ, ಕಷ್ಟ ಇರ್ತದೆ. ಹಸಿದ ಹೊಟ್ಟೆಯಲ್ಲಿ ಕಲಿಯುವಂತ ಪರಿಸ್ಥಿತಿ ಅವ್ರಿಗೆ, ಹಸಿದ ಹೊಟ್ಟೆಯಲ್ಲಿ ಕಲಿಯುವಾಗ ಸರಿ ಕಲಿಯೋದ್ರಲ್ಲಿ ಮಲಗ್ತಾ ಇದೆ ಅಂತ ಸೋದರ ಸೋದರಿಯರು ಮತ್ತೆ ಮನೆಗೆ ಹೋಗಿ ಸಂಜೆ ಊಟ ಮಾಡ್ತಾರೆ. ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಕಲಿಬಾರ್ದು, ಹಸಿದ ಹೊಟ್ಟೆಯಲ್ಲಿ ದುಡಿಬಾರ್ದು ಅಂತೇಳಿ ನಾವು ಇಂದಿರಾ ಕ್ಯಾಂಟೀನ್ 10 ರೂಪಾಯಿ ಊಟ ಕೊಟ್ರೆ ನೀವು ಇದನ್ನು ಬಂದ್ ಮಾಡ್ತೀರಲ್ಲ, ನಿಮ್ಗೆ ಮಾನವೀಯತೆ ಮತ್ತು ಕರುಣೆ ಇದೆ ಅಂತ ನಾವು ಇವತ್ತು ಹೇಳ್ಬೇಕಾಯ್ತು. ಆದ ಕಾರಣ ಯಾವುದೇ ಒಂದು ಯೋಜನೆಯು ಜನಸಾಮಾನ್ಯ ಬರಲಿಲ್ಲ. ಕಾಂಗ್ರೆಸ್ ಕೊಟ್ಟಂತ ಒಂದೊಂದು ಯೋಜನೆ ಕೂಡ ನೀವು ಅನುಷ್ಠಾನಕ್ಕೆ ತರಲಿಲ್ಲ. ಇವತ್ತು ಬರೇ ಜನರ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದಲ್ಲದೆ ಬೇರೆ ಏನನ್ನು ನಾವು ಇವತ್ತು ಮಾಡಿ ಇವತ್ತು ಒಂದು ರಾಜ್ಯದಲ್ಲಿ ಉಪ್ಪಿನ ಮೇಲೆ ಕೂಡ ಟ್ಯಾಕ್ಸ್ ಬಂದಿದೆ ಅಂತ ಹೇಳಿದ್ರೆ ಅತ್ಯಂತ ದರಿದ್ರವಾದ ಸರ್ಕಾರ ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲಿ ಅದನ್ನು ನಾವು ಸಣ್ಣದಿರುವಾಗ ನೋಡಿದ್ರೆ ಇಡೀ ಉಪ್ಪಿನ ಗೋಲಿ ಹೊರಗಡೆ ಹಂಗೆ ನಾವು ಹೊರಗಡೆ ಈ ಹೊರಗಡೆ ಉಪ್ಪಿನ ಗೋಲಿ ಕುಡಿಯೋ ಟ್ಯಾಕ್ಸ್ ಹಾಕುವ ಪರಿಸ್ಥಿತಿ. ನಿಮ್ಮ ಮಕ್ಕಳಿಗೆ ನೀವು ಬೇಕರಿಗಳಿಗೆ ಬಿಸ್ಕಿಟ್ ತೆಗೆಯುವಾಗ ಅಲ್ಲಿ ಕೂಡ ಈ ಒಂದು ಟ್ಯಾಕ್ಸ್ ಹಾಕುವಂತ ಪರಿಸ್ಥಿತಿ. ನೀವು ಊಟ ಮಾಡಿದ ಪ್ರತಿ ಭತ್ತಗೂ ಕೂಡ ಈ ಒಂದು ಟ್ಯಾಕ್ಸ್ ಹಾಕುವಂತ ಪರಿಸ್ಥಿತಿ. ಔಷಧ ಪ್ರೈಸ್, ಗ್ಯಾಸ್ ರೇಟ್ 150, ಬಂಗಾರದ ರೇಟ್ 50,000. ನಮ್ಮ ಸಮಾಜದಲ್ಲಿ ಅತ್ಯಂತ ಕಡು ಬಡವನು ಕೂಡ, ಅತ್ಯಂತ ನಿರ್ಗತಿಕನು ಕೂಡ ಅವನ ಮಗಳಿಗೆ ಮತ್ತು ಸೋದರಿಗೆ ಮದುವೆ ಆಗುವ ಸಂದರ್ಭದಲ್ಲಿ ಕನಿಷ್ಠ 2 ಪೌಂಡ್ ಒಂದು ಕಿವಿಗೆ ಮತ್ತು ಕುತ್ತಿಗೆ ಒಂದು 2 ಪೌಂಡ್ ಬಂಗಾರ ಅವನು ಬೀಳ್ಕೊಂಡು ಮದುವೆ ಮಾಡಿ ಮಾಡ್ತಾ ಇದ್ದ. ಆದ್ರೆ ಇವತ್ತು ನಮ್ಮ ಸೋದರ ಸೋದರಿಯನ್ನು ಜನಸಾಮಾನ್ಯರು ರೋಲ್ಡ್ ಚಿನ್ನಾಗಿ ಕಣ್ಣೀರಲ್ಲಿ ಕಲಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿದಂತ ಆಡಳಿತ ವೈಫಲ್ಯ. ಯಾವುದೇ ಒಂದು ವಿಧದಲ್ಲಿ ಕೂಡ ಜನಸಾಮಾನ್ಯ ಪ್ರಯೋಜನ ಆಗುವ ಅವಕಾಶ ಆಗಲ್ಲ. ಜನಸಾಮಾನ್ಯ ಮತ್ತು ಕೋಮುವಾದಿಗಳ ಕೈಗಳಲ್ಲಿ ಸರ್ಕಾರ ರಾಜ್ಯವನ್ನು ಕೊಟ್ಟು ಆಗುವುದೆಲ್ಲ ಸಮಸ್ಯೆ ನೋಡಿಕೊಂಡು ಆನಂದಿಸಿ ಇದರಲ್ಲಿ ಲಾಭ ಪಡೆಯುವಂತ ಒಂದು ಅವಕಾಶ ಅಲ್ಲದೆ ಬಿಜೆಪಿಯವರು ಜನಸಾಮಾನ್ಯ ಒಂದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸಮಾಜದಲ್ಲಿ ಇವತ್ತು ಸೋದರ ಮಧ್ಯೆ, ಇವತ್ತು ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆಯನ್ನು ಸೃಷ್ಟಿಸುವುದು, ಸಮಾಜವನ್ನು ವಿಭಾಗವನ್ನು ಮಾಡುವುದು, ಬಹುಶಃ ಅಧಿಕಾರದಲ್ಲಿ ಕೂತ್ಕೊಂಡ ವ್ಯವಸ್ಥೆ ಅಲ್ಲದೆ ಒಗ್ಗಟ್ಟು ಮತ್ತು ಪ್ರೀತಿಯಿಂದ ಸಮಾಧಾನ ತೆಗೆದುಕೊಂಡು ಹೋಗೋದು ಒಂದೇ ಒಂದು ಕೆಲಸ ಕೂಡ ಬಿಜೆಪಿಯಿಂದ ಆಗಲಿಲ್ಲ. ಬಹುಶಃ ನೀವು ಇವತ್ತು ಆಲೋಚನೆ ಮಾಡಬೇಕು, ನಿಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ದೊಡ್ಡವರಾಗುವಂತ ಸಂದರ್ಭದಲ್ಲಿ ನಿಮ್ಮನ್ನು ಸಮಾಜನ ಒಗ್ಗಟ್ಟು ಮಾಡಿ ಪ್ರೀತಿ ವಿಶ್ವಾಸ ಸೋದರತೆ ಮತ್ತು ಅತ್ಯಂತ ಸಂತೋಷ ಸಮಾಜವನ್ನು ನಿರ್ಮಾಣ ಮಾಡುವಾಗ ಅಥವಾ ಗಲಭೆ ಮತ್ತು ಇವತ್ತು ಸಮಸ್ಯೆ ಮತ್ತು ಸಮಾಜ ಬೇಕಂತ ತೀರ್ಮಾನ ಮಾಡುವರು ಇವತ್ತು ನೀವು. ಇಡೀ ಬಹುಶಃ ಇವತ್ತು ಸಮಾಜದ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಏಕತೆ ಸೋದರದ ಮುಖಾಂತರ ಆಡಳಿತ ನಡೆಸುವ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ನಾವು ಇವತ್ತು ಬಯಸ್ತಾ ಇದ್ದೇವೆ. ಯಾವುದೇ ಸರ್ಕಾರ ಯಾವುದೇ ಪಕ್ಷ ಕೂಡ ಎಲ್ಲ ಪಕ್ಷ ಕೂಡ ಸಮಾಜ ವಿಭಾಗವನ್ನು ಮಾಡಿ ರಾಜ್ಯಕ್ಕೆ ಲಾಭ ತಗೊಂಡು ಬಹುಶಃ ಆಡಳಿತ ನಡೆಸಲು ತಮ್ಮ ಪ್ರಯತ್ನ ಪಡ್ತಾ ಇದ್ದಾರೆ. ಆದ ಕಾರಣ ಬಹುಶಃ ಬೇರೆ ಬೇರೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ವಿಫಲ ಆಗುವ ಕೆಲಸ ಆಗಿದೆ. ಕೋವಿಡ್ ಆಗುವಾಗ ಆದಂತ ಪರಿಸ್ಥಿತಿ ಏನಂತ ಗೊತ್ತಿದೆ. ಬಹುಶಃ ಕೋವಿಡ್ ನಾವು ಹೇಳಿದ್ದೇವೆ, ಇದಕ್ಕೆ ಇಂಜೆಕ್ಷನ್ ತಯಾರು ಮಾಡಿದಂತ ಪೂನಾವಾಲಾಗೆ ಇಡೀ ದೇಶವನ್ನು ಭಾರತ ರತ್ನ ಕೊಡಬೇಕಿದೆ. ಪೂನಾವಾಲಾ ಅವನಿಗೇನು ಸರ್ಕಾರವನ್ನು ನ್ಯಾಯಪಡಿಸಿ ದುಡ್ಡು ಕೊಡ್ಲಿಲ್ಲ, ಅವನೇ ದುಡ್ಡು ಹಾಕಿ ಬಂದವಲ್ಲ, ಅವನೇ ಬಹುಶಃ ಇವತ್ತು ಇಂಜೆಕ್ಷನ್ ತಯಾರು ಮಾಡಿ ಅವನು ಕೊಟ್ಟಾಗ ಸರ್ಟಿಫಿಕೇಟ್ ಪ್ರಧಾನಮಂತ್ರಿಯ ಏನು ಫೋಟೋ ಇರ್ಲಿ ಪ್ರಧಾನಮಂತ್ರಿ ಅಂತ ಹೇಳುವ. ಆದ್ರೆ ತಯಾರು ಮಾಡಿದಂತ ಒಂದು ಪೂನಾವಾಲಾಗೆ ನೀವು ಕರೆದು ಇವತ್ತು ಬಹುಶಃ ಇವತ್ತು ಅವನಿಗೆ ರಾಜಕೀಯ ಬಹುಶಃ ನಮ್ಮ ಭಾರತ ರತ್ನ ಕೊಡೋ ಬದಲು ಅವನು ಈ ದೇಶವನ್ನೇ ಇವತ್ತು ಬಿಟ್ಟು ಹೋಗುವಂತ ಪರಿಸ್ಥಿತಿ ಇದೆ.
ಒಬ್ಬ ಭಾರತ ರತ್ನ ಕೊಡ್ಬೇಕಾದಂತ ಇಂಜೆಕ್ಷನ್ ತಯಾರು ಮತ್ತು ಕಂಡಿಡಿದಂತ ಪುಣವ ನಿಮ್ಮ ದೇಶವೇ ನನಗೆ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬಂದರೆ ಈ ದೇಶದ ಆಡಳಿತ ವೈಖರಿ ಹೇಗಿತ್ತು ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಮೊನ್ನೆ ಬಹುಶಃ ಈ ಒಂದು ರಾಜ್ಯಪಾಲ ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಮೊನ್ನೆ ಇವತ್ತು ಹೇಳಿದರು ಯಾವ ಪುಲ್ವಾಮ ಯಾವ ಪರಿಸ್ಥಿತಿ ಆಗಿದೆ ಅಂತ ಹೇಳಿ. ನಾವಿವತ್ತು ಬಿಜೆಪಿಯ ಕೇಳಲಿಕ್ಕೆ ನಾವು ನಿಮ್ಮ ಹತ್ರ ಬಯಸ್ತೇವೆ. ಭಾರತ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇವತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ನಾವು ಕೇಳ್ತಾ ಇದ್ದೇವೆ. 40 ಜನ ಭಾರತ ದೇಶದ ನಮ್ಮ ಸೈನಿಕರು ಬಹುಶಃ ನಾವು ಯಾರೆಲ್ಲ ಪ್ರತಿ ಸಲ ಕೂಡ ಹೆಲಿಕಾಪ್ಟರ್ ಕಳಿಸ್ತಿದ್ದೇವ ಅವರನ್ನು ನೀವು ಬಸ್ಸಲ್ಲಿ ಕಳಿಸ್ತೀರಿ ಯಾಕಂತ ನಮ್ಗೆ ಗೊತ್ತಿಲ್ಲ. ಅದು ಬಂದಾಗ ಬಹುಶಃ ಅದಕ್ಕೆ ಹಾರ್ಟ್ ಆಕ್ಸಿಡೆಂಟ್ ಅಂತ ಬೊಲ್ಲರದಿ ಹೊಡೆದು 40 ಸೈನಿಕರು ನಮ್ಮ ಸೋದರ ಹೋಗ್ತಾರೆ. ಆ 40 ಸೈನಿಕರ ಬಾಡಿ ಸಿಗುತ್ತದೆ, ಅವರ ಮನೆಗೆ ನಾವೆಲ್ಲ ಸಕಲ ಗೌರವ ಮುಟ್ಟಿಸ್ತೇವೆ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಆ ಜೀಪ್ ಡ್ರೈವರ್ ಬಾಡಿ ಎಲ್ಲಿದೆ, ಅವನು ಯಾರು ಎಲ್ಲಿ ಅಂತ ಯಾಕೆ ಇನ್ನೂ ಕೂಡ ನೀವು ಬಹಿರಂಗಪಡಿಸಲಿಲ್ಲ ಅಂತ ನಾವು ನಿಮಗೆ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 40 ಬಾಡಿಗಳು ನಮಗೆ ಸಿಕ್ಕಿದವನ ಪರಿಚಯ ಆಗಿದೆ. ಈ ಜೀಪ್ ಡ್ರೈವರ್ ಎಲ್ಲಿ, ಅವನ ಬಾಡಿ ಏನು, ಅವನ ಹೆಸರೇನು, ಎಲ್ಲಿಂದ ಬಂದ? ಪಾಕಿಸ್ತಾನದ ಗಡುವಿನಿಂದ 200 ಕಿಲೋಮೀಟರ್ 300 ಕಿಲೋ RDX ಅನ್ನು ಒಂದು ಜೀಪಿನಲ್ಲಿ ಯಾಕೆಪ್ಪ ಬರ್ತಾನಂತ ಹೇಳಿದ್ರೆ ಅವನು ಎಷ್ಟು ಇಂಟೆಲಿಜೆನ್ಸ್ ಕಲ್ತು ಬರ್ಬೇಕು, ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಪಾಸ್ ಆಗಿ ಬರ್ಬೇಕು, ಎಷ್ಟು ಆರ್ಮಿ ಸೆಕ್ಯೂರಿಟಿ ಪಾಸ್ ಆಗ್ಬೇಕು, ಇದೆಲ್ಲ ಪಾಸ್ ಆಗಿ ಬಂದು ಈ ಬಸ್ ಹೊಡೆಯುವಾಗೆಲ್ಲ ಹೊಡಿತಾನಲ್ಲ, ಇದು ಹೇಗೆ ಆಯ್ತು ಅಂತ ಹೇಳಿ ದೇಶ ಜನರಿಗೆ ನಾವು ತಿಳಿಸ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ವಿಚಾರ ತಾವು ಹೇಳಲ್ಲ, ನಾನು ಈ ದೇಶ ಜನ ಇವತ್ತು ಕೇಳಲಿಕ್ಕೆ ಬಯಸ್ತಾರೆ. ಆ ಪುಲ್ವಾಮಾ ಸೈನಿಕರು ಯಾರು ತೀರಿ ಹೋಗಿದ್ದಾರೆ, ಆ RDX ಬಾಂಬ್ ಅಂತ RDX ಎಲ್ಲಿಂದ ತಂದಿದ್ದಾರೆ, ಬಹುಶಃ ಇವತ್ತು ಅದು ಎಲ್ಲಿಂದ ಬಂತು, ಯಾರಿಂದ ಬಂತು, ಅದರ ಸೋರ್ಸ್ ಎಲ್ಲಿ, ಅದರ ಮೂಲ ಎಲ್ಲ ಅಂತೇಳಿ ಈ ದೇಶ ಜನರಿಗೆ ನಾವು ಇವತ್ತು ಹೇಳಲೇಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ರಾಜ್ಯಕ್ಕೋಸ್ಕರ ಏನನ್ನು ಕೂಡ ಮಾಡಿ ಯಾವುದನ್ನು ಕೂಡ ಮಾಡಿಕೊಂಡು ಹೋಗುದು ಎಷ್ಟು ಅತ್ಯಂತ ಬಹುಶಃ ದೇಶಕ್ಕೆ ಇವತ್ತು ಬಲಿಕೊಡುವಂತ ಪರಿಸ್ಥಿತಿ ಆಗ್ತದೆ. ಅವ್ರು ಇವತ್ತು ಹೇಳಿದ್ರೆ ತಾವೆಲ್ಲ ಇವತ್ತು ನೋಡಿ ಬಹುಶಃ ಅವ್ರು ಹೇಳಿದ ಮಾತನ್ನು ತಾವು ಇವತ್ತು ನೋಡಿ. ಆದ ನಾವೆಲ್ಲ ಇವತ್ತು ಎಲ್ಲ ಜಾತಿ ಎಲ್ಲ ಮಕ್ಕಳ ವರ್ಗದ ನಾವು ಆಲೋಚನೆ ಮಾಡಬೇಕು. ಆದ ಕಾರಣ ಬಿಜೆಪಿಯ ಭ್ರಷ್ಟಾಚಾರ, ಅನಾಚಾರ ಮತ್ತು ಜನವಿರೋಧಿ ಸರ್ಕಾರವನ್ನು ಬಹುಶಃ ನಾವು ಕೆಳಗಿಳಿಸಿದ್ವಿ. ಅದಕ್ಕಾಗಿ ನಾಡಿನ ಒಂದು ಚುನಾವಣೆ, ಅದು ಬರ ಯುಟಿ ಕಾಲದ ಚುನಾವಣೆ, ಇನಾಯತಲಿಯ ಚುನಾವಣೆ, ರಮಣಾಂತರಿಯ ಚುನಾವಣೆ, ಅಥವಾ ಬೆಳ್ತಂಗಡಿ ಲಕ್ಷ್ಮೀಶ್ವರಮರ ಚುನಾವಣೆ, ಪುತ್ತೂರಲ್ಲಿ ಅಶೋಕ್ ರೈಯವರ ಚುನಾವಣೆ, ಇಲ್ಲಿ ಮಿಥುನ್ ರೈಯ ಚುನಾವಣೆ ಮತ್ತು ನಮ್ಮ ಕೃಷ್ಣಪ್ಪರ ಚುನಾವಣೆ ಅಲ್ಲ, ನಾಡಿದ್ದು ನಡೆಯುವಂತ ಚುನಾವಣೆ ಜನ ವಿರೋಧಿ ಮತ್ತು ತಾರತಮ್ಯದ ಬಿಜೆಪಿ ಸರ್ಕಾರವನ್ನು ಚುನಾವಣೆ ನಮ್ಮ ಪ್ರತಿಯೊಂದು ಮತವೂ ಕೂಡ ರಾಜ್ಯದಲ್ಲಿರುವಂತಹ ಜನಸ ವಿರೋಧಿ ಬಿಜೆಪಿ ಸರ್ಕಾರವನ್ನು ಅಧಿಕಾರದ ಕೆಳಗೆ ಇಳಿಸುವುದೇ ನಮ್ಮ ಮುಖ್ಯ ಗುರಿ ಅಂತ. ಅದೇ ರೀತಿ ಮಂಗಳೂರು ನಮ್ಮ ಜೈಲು ಎಲ್ಲಾ ಶಾಸನ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಗೆಲ್ಲರಿಗೂ ಕೂಡ ಇದೆ. ನಿಮ್ಮ ಮಿತ್ರರು, ಫ್ರೆಂಡ್ಸ್, ಅದು ಎಲ್ಲೋ ಕೂಡ ಮುಂದೆ ನಿಂತು ನಾವು ಒಗ್ಗಟ್ಟಾಗಿ ತಗೊಂಡು ನಾವು ಗೆಲ್ಲಿಸುವಂತ ಕೆಲಸ ಪ್ರತಿಯೊಬ್ಬರಿಂದ ಆದ ಕಾರಣ ಬಹುಶಃ ಇವತ್ತು ಬೇರೆ ಬೇರೆ ಪಕ್ಷಗಳಿದೆ. ನಾನು ಇದರ ಬಗ್ಗೆ ಜಾಸ್ತಿ ಹೋಗಿಲ್ಲ. ಬಿಜೆಪಿ ಆಯುಷ್ಯ ಬರೀ 22 ದಿವಸ ಮಾತ್ರ, 22 ದಿವಸ ಮಾತ್ರ ಬಿಜೆಪಿ ಆಯುಷ್ಯ. ಅದರ ನಂತರ ಬಿಜೆಪಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಾಯುವ ಹಾಸಿಗೆಯಲ್ಲಿ ಬಿಜೆಪಿ ಇವತ್ತು ಮಲಗಿಕೊಂಡಿದೆ. ICU ವೆಂಟಿಲೇಟರ್ ನಲ್ಲಿ ಇವತ್ತು ಬಿಜೆಪಿ ಇವತ್ತು ಇದೆ. ಬಹುಶಃ ಬರ 20 ಪ್ರತಿಯೊಂದು ದಿವಸವೂ ಕೂಡ ಲೆಕ್ಕ ಆಗ್ತಾ ಹೋಗ್ತದೆ. ICU ಅಲ್ಲಿರುವಂತ ಬಿಜೆಪಿಗೆ ಬದುಕಲಿಸಲಿಕ್ಕೆ ಇರುವುದೇ ಇವತ್ತು SDP ಪಕ್ಷ ಅಂತ ನಾನು ಹೇಳಲಿಕ್ಕೆ ಅವರನ್ನು ಬಚಾವ್ ಮಾಡಿ ಮತ್ತೆ ಸಮಸ್ಯೆ ಉಂಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ. ಆದ ಕಾರಣ ನಾನು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಅದು ಬೆಳ್ತಂಗಡದಲ್ಲಿ ಯಾಕೆ ನಿಂತಿದ್ದೀರಿ, ಪುತ್ತೂರಲ್ಲಿ ಯಾಕೆ ನಿಂತಿದ್ದೀರಿ, ರಮಣ ಗೆಲ್ತಾರೆ ಅವರು ಯಾಕೆ ನಿಂತಿದ್ದೀರಿ, ಮಿಥುನ್ ರಾಯ್ ಗೆಲ್ತಾರೆ ಅವರು ಯಾಕೆ ನಿಂತಿದ್ದೀರಿ, ವಿನಯ್ ಕುಮಾರ್ ಸರ್ಕಾರ ಗೆಲ್ತಾರೆ ಅವರು ಯಾಕೆ ಗೆಲ್ತೀರ ಅಂತ ಹೇಳಿದ್ರೆ ಬಹುಶಃ ನಾವು ಈ ಕಾಂಗ್ರೆಸ್ ಸೋಲ್ಬೇಕು, ಬಿಜೆಪಿ ಗೆಲ್ಬೇಕೆಂಬ ಒಂದೇ ಉದ್ದೇಶ. ನಿಮ್ಮ ಉದ್ದೇಶ ಏನಂತ ನಾವು ಕೆಲವೊಂದು ವಿಚಾರ ಆದ್ರೆ ಮಾತಾಡೋದು ಬಹಳಷ್ಟು ಯೋಗ್ಯರುವಂತೆ, ಆದ್ರೆ ಕೆಲವೊಂದು ವಿಚಾರಗಳೆಲ್ಲ ಕೂಡ ಯೋಗ್ಯರುವಂತ ಅವಕಾಶ ಇವತ್ತು ಆಗ್ತದೆ. ಬಹುಶಃ ನಮ್ಮ ಜೀವನ ಸುಂದರದ ಪುಸ್ತಕ ಆಯ್ತಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ಮತ್ತು ದೇಶದ ಇಂಟೆಲಿಜೆನ್ಸ್ ಕೂಡ ಗೊತ್ತಿಲ್ಲ, IT ಟ್ಯಾಕ್ಸ್ ನಲ್ಲಿ ಕೂಡ ಮಾಹಿತಿ ಇಲ್ಲ, ED ಅವರಿಗೆ ಕೂಡ ಇನ್ಫಾರ್ಮೇಶನ್ ಇಲ್ಲ. ಅಂತ ಇನ್ಫಾರ್ಮೇಶನ್ ಅನ್ನು ಇನ್ನೊಂದು ಪಕ್ಷದ ಅಭ್ಯರ್ಥಿ ಬಹುಶಃ ಹೇಳಿದ್ದು ನನಗೆ ಬಹಳ ವಿಶೇಷವಾಗಿದೆ. ಎಲ್ಲಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ದೇವರಿಗೆ ಗೊತ್ತು. ಅದಕ್ಕಾಗಿ ಇವರಿಗೆ ನಾನು ಹೇಳುದು ಇಂತೆಲ್ಲ
ಪ್ರಚಾರಕ್ಕಿನ್ನು ನಾವು ಕೇಳಿದ್ರೆ ನಮ್ಗೆ ಏನ್ ಟೆನ್ಷನ್ ಆಗುದಿಲ್ಲ, ನಮ್ಗೆ ಖುಷಿ ಆಗ್ತದೆ, ರಿಲ್ಯಾಕ್ಸ್ ಆಗಿ ಅಂತ ಇರ್ತಾರೆ ಯಾವ್ಯಾವ ಟೈಪಿನ ಜನ ಇದ್ದಾರೆ ಅಂತ ಹೇಳಿ ನಮ್ಗೆ ಕಾಮಿಡಿ ಶೋ ನೋಡಿದ ರೀತಿಯಲ್ಲಿ ಇವತ್ತು ಆಗುವಂತ ಅವಕಾಶ ಇವತ್ತು ಅದಕ್ಕಾಗಿ ನಾವು ದೀರ್ಘವಾಗಿ ನಾವು ಕೂಡ ಇವತ್ತು ಮಾತಾಡ್ತಾರೆ ನಾವೆಲ್ಲರೂ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸ ಹೋಗುವ. ನಾನು ಕ್ಷೇತ್ರ ಸರ್ವ ಜನರಿಗೆ ಕೂಡ ಹೇಳ್ತೇನೆ, ಈ ಚುನಾವಣೆ ಸತ್ಯ ಮತ್ತು ಅಸತ್ಯದ ಚುನಾವಣೆ ಆಗ್ತದೆ ಅಂತ ನಾನು ಹೇಳಿಕೆ ನಾನು ಬಯಸುವಂತದ್ದು. ನಮ್ಮ ಕ್ಷೇತ್ರ ಜನರು ಸತ್ಯದ ಪರವಾಗಿ ನಿಂತು ಕಾಂಗ್ರೆಸ್ ಗೆಲ್ಲಿಸ್ತಾರೆ. ಪ್ರಚಾರ ಮತ್ತು ಅಪಪ್ರಚಾರದ ವಿರುದ್ಧವಾಗಿರುವಂತಹ ಈ ಚುನಾವಣೆ ಆಗ್ತದೆ. ಬಹುಶಃ ಅಪಪ್ರಚಾರಕ್ಕೆ ಯಾರು ಕೂಡ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾದ ತೀರ್ಮಾನವನ್ನು ಕ್ಷೇತ್ರ ಜನತೆ ತೆಗೊಳ್ತಾರೆ ಅಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಆದ ಕಾರಣ ಧರ್ಮ ಅಧರ್ಮದ ಇವತ್ತು ವಿಚಾರ, ಧರ್ಮದ ಪರವಾಗಿ ನಿಂತು ಎಲ್ಲರೂ ಕೂಡ ಬಹುಶಃ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಬಹುಮತ ಗೆಲ್ಲಿಸುವಂತ ಅವಕಾಶ ಆಗ್ತದೆ ಹೇಳುವಂತ ಬಹುಶಃ ಇವತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹುಶಃ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಾಗ ನಾವು ಸೇರ್ತೇವೆ ತುಳು ಭಾಷೆ ರಾಜ್ಯ ಭಾಷೆ ಬರೇ ಜನರ ಮೂರ್ತರನ್ನಾಗಿ ಮಾಡಿದ್ರಲ್ಲದೆ ಮತ್ತೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ನಿಮಗೆ ಕುಚಲಕ್ಕೆ ಕೊಡ್ತೇವೆ, ನಮ್ಗೆ ಕುಚಲಕ್ಕೆ ಕೊಡ್ತೇವೆ. ಈಗ ಕುಚಲಕ್ಕೆ ಕೊಡ್ತೇವೆ ಪ್ರತಿ ಸಲ ಫೋಟೋ ಪೇಪರ್ ಅಲ್ಲದೆ 5 ವರ್ಷ ಮುಗಿದು ಕೂಡ ಇವರು ಕುಚಲಕ್ಕೆ ಇನ್ನೂ ಕೂಡ ಬಂದು ಮುಟ್ಲಿಲ್ಲ. ಇವರು ಬಂದಾಗ ತನಕ ಕೆಲಸ ಇವತ್ತು ಮಾಡ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಕಡಲ ಕೊರತೆಗೆ ಸಂಬಂಧ ಮಾಡ್ತಾರೆ. ನಮ್ಮ ಎಷ್ಟು ಇವತ್ತು ಎಂಪಿಗಳು ಬಂದು MLA ಇವತ್ತು ಮಾತಾಡ್ತಾರೆ. ಯಾರು ಕರಾವಳಿ ಪ್ರದೇಶದಿಂದ ಇವತ್ತು ಯಾರೇ ಒಬ್ಬರು ಕೂಡ ವಿಧಾನಸಭೆಯಲ್ಲಿ ಇವತ್ತು ಮಾತಾಡುವಂತ ಅವಕಾಶ ಆಗಲಿಲ್ಲ. ಆದಾಗ ನಾನು ಇವತ್ತು ದೀರ್ಘವಾಗಿ ಮಾತಾಡಿದೆ. ಉಪವಾಸದ ಕಾಲ ಮತ್ತೊಂದು ಬಿಸಿಲು, ತಾವೆಲ್ಲರೂ 10 ಗಂಟೆಗೆ ಬಂದಿದ್ದೀರಿ. ಇನ್ನೂ ಕೂಡ ಬಹಳಷ್ಟು ಚರ್ಚೆ ಅವಕಾಶ ಇದೆ. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಕೇಳಿದಿಷ್ಟೇ, ಇನ್ನು 20 ದಿವಸ ನನ್ನ ಪರವಾಗಿ ಕೆಲಸ ಮಾಡಿ ಮತ್ತೆ 5 ವರ್ಷ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಿ ಪ್ರತಿಪಕ್ಷದ ಮತ್ತು ಇನ್ನಿತರ ಪಕ್ಷದ ಒಂದು ಅಪಪ್ರಚಾರದ ತಡೆಗೋಡೆಯಾಗಿ ನಿಲ್ಲುವಂತ ಕೆಲಸ ತಾವು ಆಗ್ಬೇಕು. ಹೇಗೆ ಹರಿಯುವ ನಿಮಗೆ ಡ್ಯಾಮ್ ಕಟ್ತೇವ ಅದೇ ರೀತಿ ನೀವು ಕಾರ್ಯಕರ್ತರು ಇತರ ಪಕ್ಷದ ಅಪಪ್ರಚಾರಗಳನ್ನು ಹಣೆಗಾಗಿ ನಿಂತು ಬಹುಶಃ ಎಲ್ಲ ಅಪಪ್ರಚಾರ ಸೋಲಿಸುವಂತ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ನಾನು ಕೇಳಿಕೊಂಡು ನಾವೆಲ್ಲರೂ ಕೂಡ ಬಹುಶಃ ಇವಾಗ ಇಲ್ಲಿಂದಲೇ ಬಹಳ ಶಿಸ್ತುಬದ್ಧವಾಗಿ ಎಲ್ಲರೂ ಕೂಡ ಹಬ್ಬಕ್ಕ ಹತ್ರ ಸಣ್ಣ ಮಟ್ಟದ ಒಂದು ಸುಮಾರು 400 ಮೀಟರ್ ಇರುವಂತದ್ದು ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ತಮ್ಮ ಸಂಪೂರ್ಣವಾದ ಬೆಂಬಲ ಅವಕಾಶ ಮಾಡಿಕೊಡ್ಬೇಕು ನಾನು ಕೇಳಿಕೊಂಡು ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. Flag
ರಾಜ್ಯದಲ್ಲಿ ಮತ್ತು ಕರಾವಳಿನಲ್ಲಿ ನೋಡಿದಾಗ ಕರಾವಳಿನಲ್ಲಿ ಭಾರೀ ಬದಲಾವಣೆ ಕಾಣುತ್ತೆ. ಎಲ್ಲ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಸಹಸ್ರಾರು ಜನ ಬಂದು ನಾಮಪತ್ರ ಸಲ್ಲಿಸಿ ಹೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜಕಾರಣದಲ್ಲಿ ಒಳ ರಾಜಕಾರಣದಲ್ಲಿ ಅವರು ಸುನಾಮಿ ಆಗಿದೆ. ಜನರು ತತ್ತರಿಸಿ ಹೋಗಿದ್ದಾರೆ. ಅವರ ನಾಯಕರೇ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಆರೋಪ ಮಾಡಿ ಪಕ್ಷದಿಂದ ಹೊರಗಡೆ ಬಂದಿರೋ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಸೋಲು ಖಚಿತ. ಅವ್ರು ಯಾವ ರೀತಿ 40% ಲಂಚ ಭ್ರಷ್ಟಾಚಾರ ಹೊಡಿತಾ ಇದ್ರು, ಅದೇ ಥರ 40 ಸೀಟ್ ಭಾರತೀಯ ಜನತಾ ಪಾರ್ಟಿ ಬಂದರೆ ಅವ್ರು ಸಂತೋಷ ಬೀಳಬೇಕು. ಕಾರ್ಯಕರ್ತರ ಉತ್ಸಾಹ, ಮತದಾರರ ಪ್ರೋತ್ಸಾಹ ಮತ್ತು ಎಲ್ಲ ಜಾತಿ ಧರ್ಮದವರ ನಾಯಕರ ವಿಶೇಷವಾದ ಬೆಂಬಲ ಇವತ್ತು ನಮ್ಮ ಒಂದು ಎನರ್ಜಿಯನ್ನು ಇನ್ನಷ್ಟು ಜಾಸ್ತಿಗೊಳಿಸಿದೆ. ಇದಕ್ಕೆ ಏನು ನಾವು ರಾತ್ರಿ 24 ಗಂಟೆ ನಾವು ದುಡಿತೇವೆ, ಇವರೆಲ್ಲ ಪ್ರೀತಿ ವಿಶ್ವಾಸ ನಮಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕೆಂಬ ಹುಮ್ಮಸ್ಸನ್ನು ಕೊಡ್ತಿದೆ. ಇದೆಲ್ಲ ಮತ ಚುನಾವಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ. ನನಗೆ ಜನಸಾಮಾನ್ಯರ ಭಾವನೆಗಳನ್ನು ನೋಡುವಾಗ, ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಮತ್ತು ಕಾಂಗ್ರೆಸ್ ಪಕ್ಷ ಪರವಾಗಿರುವಂಥ ವಿಶ್ವಾಸ ನೋಡುವಾಗ, ಮತ್ತು ಏನೇ ಆದರೂ ಕೂಡ ಜನವಿರೋಧಿ BJP ಸರ್ಕಾರ ಕೆಳಗೆ ಬರಬೇಕೆಂಬ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿಗಿಂತಲೂ ನನ್ನ 4 ಚುನಾವಣೆಯನ್ನು ನನಗೆ ಲೀಡ್ ಕೊಟ್ಟಿದೆಯಾ, ಅದಕ್ಕಿಂತ ಹೆಚ್ಚಿನ ಅಂತರನ್ನು ನನ್ನ ಜನರು ಕೊಡ್ತಾರೆಂಬ ವಿಶ್ವಾಸ ನನಗೆ ಇದೆ. ಈಗ STP ಅವರು ಅಷ್ಟೊಂದು ಮಾಡ್ತಾರೆ ಅಲ್ಲ, ನೋಡಿ ಅವರು ವಿರೋಧ ಪಕ್ಷ, ಅವರು ಆರೋಪ ಮಾಡಲೇಬೇಕು. ನಾನು ಮಸೀದಿಗೆ ಹೋದವರಿಗೆ ಆಗೋದಿಲ್ಲ, ನಾನು ದೇವಸ್ಥಾನ ಚರ್ಚಿಗೆ ಹೋದವರಿಗೆ ಆಗೋದಿಲ್ಲ, ನನ್ನ ಮಗಳು ಕುರಾನ್ ಕಟ್ಟಿದ್ರೆ ಆಗೋದಿಲ್ಲ, ನಾನು ಉಮ್ರಕ್ಕೆ ಹೋದರೂ ಆಗೋದಿಲ್ಲ, ನಾನು ಒಂದು ಸೆಟ್ ನನ್ನ ಏಜೆಂಟ್ ಮುಂದೆ ಬಂದು ಹಾಕಿದ್ರು ಕೂಡ ಅವರಿಗೆ ಆಗೋದಿಲ್ಲ. ಸೊ ನಾನು ಏನೇ ಮಾಡಿದ್ರು ಒಳ್ಳೇದು ಮಾಡಿದ್ರು ಕೂಡ ಅವರಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಲಿ, 13ನೇ ತಾರೀಕಿಗೆ ಆಗದಿರುವುದಕ್ಕೆಲ್ಲ ಕೂಡ ಈ ಕ್ಷೇತ್ರ ಜನರು ಕರೆಕ್ಟಾಗಿ ಮದ್ದನ್ನು ಕೊಡ್ತಾರೆ. ಆಗ ಅವರಿಗೆ ಮತ್ತೆ ಕರೆಕ್ಟ್ ಆಗ್ತದೆ, ಮತ್ತು ಆಗ ಕೆಲಸ ಅವರವರ ಕೆಲಸಕ್ಕೆ ಆಗಾಗ ಬರ್ತಾರೆ. ನಾನು ಕೆಲಸ ಮಾಡಿ ಕೊಡ್ತೇನೆ. ಅವರು BJP ಆಯುಷ್ಯ ಇನ್ನು 22 ದಿವಸ ಮಾತ್ರ ಈ ರಾಜ್ಯದಲ್ಲಿ, ಓನ್ಲಿ 22 ಡೇಸ್. 22 ದಿವಸದಲ್ಲಿ ಕಳೆದ 4 ವರ್ಷದಿಂದ ಜನವಿರೋಧಿ ನೀತಿ, ಜನವಿರೋಧ ಕಾರ್ಯಕ್ರಮಗಳು, ಭ್ರಷ್ಟಾಚಾರ ಮತ್ತು ತಾರತಮ್ಯದ ಮತ್ತು ದ್ವೇಷದ ಆ ರಾಜ್ಯಕ್ಕೆ ಮತ್ತು ಏನು ಸರ್ಕಾರ ಮಾಡಿದರಲ್ಲ, ಅದಕ್ಕೆ ಈ ಕರ್ನಾಟಕ ರಾಜ್ಯ ಜನತೆ 22 ಆಯುಷ್ಯದಲ್ಲಿ ಅವರನ್ನು ಅಧಿಕಾರದ ಕೆಳಗಿಳಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು.